ಕುಳಿತವರು ಚಂದ್ರಕಾಂತ ಶಿಲಿಯೊಳು ಖಳನವಧಿಸುವ ಯತ್ನ ಯೋಚಿಸುತ್ತಿರಲಿದ್ದ. ವೈಕುಂಠಕ್ಕೆ ಹೋದಾಗ ನಾರಾಯಣ ಇಲ್ಲ, ಮತ್ತೇನು ಮಾಡುವುದು? ಕೈಲಾಸಕ್ಕೆ ಹೋದಾಗ ಪರಮೇಶ್ವರ ಇಲ್ಲ. ಏನು ಅಂತ ಯೋಚನೆ ಮಾಡುತ್ತಾ ಇರುವಾಗ ಅಶರೀರವಾಣಿ ಆಯಿತು. ಸುಹಿನಗಿರಿಯ ತಪ್ಪಲ ಪ್ರದೇಶದಲ್ಲಿ ಚಂದ್ರಕಾಂತ ಶಿಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾರಂತೆ. ನೇರವಾಗಿ ಅಲ್ಲಿಗೆ ಹರಿಗರ ಪದಕ್ಕೆ ರಗಿದ ಕಲನೋ ತುರುಡ ಮಹಿಷಾಸುರನ ಉಪದಳದಿ ತರಗರಿಸುತ್ತೀರಿ ಅಮ್ಮ, ನೀವೇ ಪಡೆಯುವುದೇ ನಾನು. ಎದ್ದೇಳು ವಿಧಾತ. ಕುರುಳನಾದ ಮಹಿಷನ ಬಾಧೆಯಿಂದ 3 ಲೋಕವೆಲ್ಲ ತತ್ತರಿಸಿ ಹೋಗಿದೆ. ಅವನ ವಧೆ ಬಗ್ಗೆ ಏನೋ ಅದೊಂದು ಯೋಚನೆ ಮಾಡಬೇಕು. ಎಲ್ಲೆಲ್ಲಿ ನೋಡಿದ್ರು ಮಹಿಷನ ಪಟಳ. ಅದನ್ನು ಹತ್ತಿಕ್ಕುವುದಕ್ಕಾಗಿ ನನ್ನಲ್ಲಿರುವ ಅಂತರ್ಗತವಾದಂತಹ ದಿವ್ಯ ಶಕ್ತಿಯನ್ನು ನನ್ನಲ್ಲಿರುವಂತಹ ಅಂತ ತೇಜಸ್ಸನ್ನೇ ಹೊರಗಡೆ ಇದ್ದೇನೆ. ವೈಶ್ಯನ ವಧೆಗೆ ಬೇಕಾಗಿ ದೇವತೆಗಳಾದಂತಹ ನಮ್ಮೆಲ್ಲರ ದಿವ್ಯ ತೇಜಸ್ಸನ್ನು ಹೊರಗಡೆ ಇದೆ. ಒಂದಾಗುತ್ತದೆ